ಸ್ವೀಕಾರ ಮಾಡ್ತಾರೆ. ಎಲ್ಲರಿಗೆ ಮಾತ್ರ ಗಮನದನ್ನ ಸ್ವೀಕಾರ ಮಾಡ್ತಾರೆ. ಇದು ಉಪಹಾರ ಮಾಡಿದ್ದಾರೆ. ಬೆಂಬಲ ಸಮೇತ ಪರವಾದ ಮಾಡಿಕೊಂಡ ಈ ಜವಾಬ್ದಾರಿ ಇಡೀ ಕಂಪನಿ ಎದುರು ಬಂದಾಗ ಪಶುಸಂಗೋಪನಾ ಇಲಾಖೆ ತಕ್ಕ ಜವಾಬ್ದಾರಿ ಅಧಿಕಾರಿಗಳು ಇದು ಬರ್ತದೆ. ಸರ್ಟಿಫಿಕೇಟ್ ಕೊಟ್ಟು ವ್ಯವಸ್ಥೆ ಇದು ಮಾತ್ರ ತಪ್ಪನೆ ಕೊಟ್ಟಲೆಗೆ ಒಂದು ವ್ಯವಸ್ಥೆ ನಮ್ಮ ಭಾಗಗಳಿಗೆ ಬರ್ತದೆ. ನಮ್ಮ ಲಾರಿಗಳು ನಮ್ಮ ಎಲ್ಲ ಕಲ್ಪನೆ ಹೊಂದುದು ಐಕ್ಯ ಸಂಬಂಧಪಟ್ಟ ದೃಢೀಕರಣ ಪತ್ರ ವಿದ್ಯುತ್ ಸರ್ಟಿಫಿಕೇಟ್ ಕೊರಪೇರ ಪಟ್ಟ ನಾಗರಿಕ ಬಂಧುಗಳ ಪರವಾದ ಬೀಚಿದ ತೊಂದರೆ ತಂದೈತೆ ಅನ್ನೋದಿಲ್ಲ. ಆಯ್ತು ಒಟ್ಟಿಗೆ ಎಲ್ಲ ನಿಜ ಮಾಡ್ತಾರೆ ಚಂದಣ್ಣ ಪೊತ್ತು ಮಕ್ಕಳಿಸಿ ನಮ್ಮ ಜವಾಬ್ದಾರಿ ಉಂಟು. ನಾನು 5 ನಿಮಿಷ ನಾವು ಬಿಜಾವಳ ಹಾಕೊಂಡು ಇಂಚಿದೆ ಪಾಡೋದು ಬರ್ತೇವೆ. ಹಂಚಿದ್ದೆ ಇದು ಹಂಚಿದ ಪಾಡಿ ಆ ಎಲ್ಲ ಯಜಮಾನ ಸಂಬಂಧಪಟ್ಟ ಪ್ರತಿನಿಧಿಗಳು ಸ್ವಾಮಿ ಸ್ವೀಕಾರ ಮತ್ತು ಅದನ್ನ ಈಗ ರೋಡ್ ಬಿಡ್ಲಿ ಅಂತ ಜನಗಳು ರೋಡ್ ಬಿಡಿಯನ್ನ ಟೋಲಗಳ ಚಾಲನೆಯನ್ನು ನೀಡ್ತಾ ಇದ್ದಾರೆ. ಎಲ್ಲ ಮಾತ ಚಾಲಕರ ಗಮನವು ಸುರುಗಾದೆ ನಿಮ್ಮ ಪ್ರಯಾಣ ಸುಖಕರಿಸುವ ಮುಖಾಂತರ ವಿದ್ಯುಕ್ತವಾಗಿ ಚಾಲನೆ ಕೊಡೋಣ ಅಂತ ಈ ಸಂದರ್ಭದಲ್ಲಿ हमारे भाई मित्र भैया ಕಡಿಮೆ ಮುಂದೆ ಬೆಂಗಳೂರು ಕಂಬಳ ನಮ್ಮ ಕಂಬಳ ನಮ್ಮ ಪುತ್ತೂರು ಶಾಸಕರಾದ ಶ್ರೀಯುತ ಅಶೋಕ್ ಕುಮಾರ್ ರೈ ಅವರ ನೇತೃತ್ವದಲ್ಲಿ ಒಂದು ವಿಶ್ವವಿಖ್ಯಾತ ಒಂದು ಕಾರ್ಯಕ್ರಮವು ನಮ್ಮ ಬೆಂಗಳೂರು ರಾಮನ ಮೈದಾನದಲ್ಲಿ ನಡೆಯಲಿದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಶನಿವಾರ 25 ತಾರೀಕು ಮತ್ತು ಭಾನುವಾರ 26ನೇ ತಾರೀಕಂದು 2 ದಿವಸಗಳ ಕಾಲ ನಮ್ಮ ಒಂದು ಬೆಂಗಳೂರು ಕಂಬಳ ನಡೆಯಲಿಕ್ಕಿದೆ. ಈಗಾಗಲೇ ನಾವು ಉಪ್ಪಿನ ಕಡೆಯಿಂದ ನಮ್ಮ ಕೋಣಗಳು ಇಲ್ಲಿ ಬೀಳ್ಕೊಡೆ ಕಾರ್ಯಕ್ರಮ ಒಂದು ವೇದಿಕೆ ಕಾರ್ಯಕ್ರಮ ಮುಗಿದಿದೆ. ಅದರಲ್ಲೆಲ್ಲ ಇವಾಗ ಇಲ್ಲೊಂದು 50 ಜೊತೆ ಕೋಣಗಳು ಸೇರಿದ್ದೇವೆ. ನಾವು ವೇದಿಕೆ ಕಾರ್ಯಕ್ರಮ ಮಾಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮಲ್ಲಿ ಬಹಳಷ್ಟು ಜನ ಸಹಕರಿಸಿದೆ. ಮೊನ್ನೆಯಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲು ನಮಗೆ ಮೈದಾನದ ವ್ಯವಸ್ಥೆ ಎಲ್ಲವನ್ನು ಇಲ್ಲಿ ಅತ್ಯಂತ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಯಾಕಂದ್ರೆ ಶಾಸಕರು ನಿನ್ನೆ ನಮಗೆ ಸಂದೇಶ ಕೊಟ್ಟಿದ್ದಾರೆ. ನನಗೆ ಬೆಂಗಳೂರಲ್ಲಿ ಕಾರ್ಯಕ್ರಮ ಉತ್ತರ ಇರುವ ಕಾರಣ, ಯಾಕಂದ್ರೆ ಮೊದಲ ಮಾಡಬೇಕಾದ್ರೆ ನಾವಿಲ್ಲಿ ಕೋಣಗಳನ್ನು ಕರ್ಕೊಂಡು ಹೋಗೋದು ಒಂದು ವಿಚಾರ ಬೇರೆ, ಅಲ್ಲಿ ಕೂಡ ಅತ್ಯಂತ ವ್ಯವಸ್ಥೆ ಮಾಡುವ ಒಂದು ಜವಾಬ್ದಾರಿ ನಮ್ಮೆಲ್ಲರ ಮೇಲೆ. ಯಾಕೆಂದ್ರೆ ತುಳುನಾಡಿನ ಒಂದು ಸಂಸ್ಕೃತಿ ಮತ್ತು ಸಂಸ್ಕಾರ ಐತಿಹಾಸಿಕ ಒಂದು ಇತಿಹಾಸ ಪ್ರಸಿದ್ಧ ಕಾರ್ಯಕ್ರಮವನ್ನು ನಾವು ಬೆಂಗಳೂರಲ್ಲಿ ಅನಾವರಣಗೊಳ್ಳಿದೆ. ಅದಕ್ಕಿಂತ ಎಲ್ಲರೂ ಜವಾಬ್ದಾರಿಯುತ ಆ ಕಾರ್ಯಕ್ರಮ ನಾವೆಲ್ಲ ಕೈ ಜೋಡಿಸ್ತೇವೆ. ನಾವು ಇವಾಗ ಉಪ್ಪಿನಗಡಿ ಹೊರಟು ಗುಂಡ್ಯ ಮೂಲಕ ಸಕಲೇಶ್ಪುರ ಮೂಲಕ ಹಾಸನದ ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಮಧ್ಯಾಹ್ನದ ಭೋಜನದ ವ್ಯವಸ್ಥೆ ಮತ್ತು ಅಲ್ಲಿ ತಂಗುವಂತ ವ್ಯವಸ್ಥೆ. ಇವತ್ತ ನಮ್ಮ ಮಾಜಿ ಸಚಿವರು ನಮ್ಮ ಎಸ್ ಸಿ ದೇವೇಗೌಡರು ಅದರ ಒಂದು
ಜವಾಬ್ದಾರಿ ವಹಿಸಿಕೊಂಡಿದ್ದಾರೆ. ಅವರು ಅತ್ಯಂತ ಸಂತೋಷವಾಗಿ ಈ ಕಂಬಳದಲ್ಲಿ ನಾವು ಕೂಡ ಕೈ ಜೋಡಿಸಬೇಕು, ನಾನು ಕೂಡ ನಿಮ್ಮ ಜೊತೆ ಇದ್ದೇನೆ ಅನ್ನೋ ಒಂದು ದೃಷ್ಟಿಕೋನ ಇಟ್ಟುಕೊಂಡು ಸಂಪೂರ್ಣ ವ್ಯವಸ್ಥೆಯನ್ನು ಹಾಸನದ ಅವರು ಮಾಡಿದ್ದಾರೆ. ಅವರಿಗೆ ಕೂಡ ನಮ್ಮ ಕಂಬಳ ಸಮಿತಿ ಪರವಾಗಿ ಧನ್ಯವಾದ. ಆಮೇಲೆ ನಾವು ಮಧ್ಯಾಹ್ನ 2 ಗಂಟೆಗೆ ಹಾಸನಕ್ಕೆ ಮುಟ್ಟಿ ಅಲ್ಲಿಂದ ಭೋಜನ ವ್ಯವಸ್ಥೆ ಮತ್ತೆ ಕೋಣಗಳಿಗೆ ಮತ್ತು ಅದರ ಮಾಲಕರಿಗೆ ವಿಶ್ರಾಂತಿ ವ್ಯವಸ್ಥೆ ಮಾಡಿ ಸಾಯಂಕಾಲ 6 ಗಂಟೆಗೆ ಚಂದ್ರಾಪಟ್ಟಣ ಮೂಲಕ ನೆಲಮಂಗಲ ಸಾಗಿ ಅಲ್ಲಿಂದ 11 ಗಂಟೆ ರಾತ್ರಿಗೆ ನಾವು ಅರಮನೆ ಮೈದಾನ ಪ್ರವೇಶಿಸುವ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಸಹಯೋಗದೊಂದಿಗೆ ಅದರ ಜೊತೆಗೆ ವೈದ್ಯಕೀಯ ಇಲಾಖೆ ಇರ್ಬೋದು, ಮತ್ತು ಸಂಗೋಪನಾ ಇಲಾಖೆ ಇರ್ಬೋದು, ನಮ್ಮ ಮಾಧ್ಯಮ ಮಿತ್ರ ಇರ್ಬೋದು, ಅದರ ಜೊತೆಗೆ ನಮ್ಮ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ನಮ್ಮ ಕೈ ಜೋಡಿಸಿದ್ದಾರೆ. ಇಲ್ಲಿ ಬೆಂಗಳೂರು ನಗರದ ಟ್ರಾಫಿಕ್ ಸಂಚಾರ ವಿಭಾಗ ಇರ್ಬೋದು, ಬೇರೆ ಬೇರೆ ಪೊಲೀಸ್ ಇಲಾಖೆ ಇರ್ಬೋದು, ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಸಾಗಿ ಬರಲು ಮೂಡಿ ಬರಲು ಸಂಪೂರ್ಣ ಕೈ ಜೋಡಿಸ್ತಾರೆ. ಈಗಾಗಲೇ ನಾವು ಒಂದು ತುಳುನಾಡಿನ ಧ್ವಜವನ್ನು ಅರಳಿಸುವ ಮೂಲಕ ನಾವು ಕಾರ್ಯಕ್ರಮಕ್ಕೆ ಪ್ರಾರಂಭ ಕೊಟ್ಟಿದ್ದೇವೆ. ಕೋಣಗಳು ಹೊರಡಕ್ಕೆ ಪ್ರಾರಂಭವಾಗಿದೆ. ಯಾಕಂದ್ರೆ ಈ ತುಳುನಾಡಿನ ಒಂದು ಕಾರ್ಯಕ್ರಮ ನಾವು ಯಶಸ್ವಿ ಮಾಡಲು ಎಲ್ಲ ತುಳುವರ ಒಂದು ಜವಾಬ್ದಾರಿ ಇದೆ. ಈ ತುಳುನಾಡಿನ ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ನಾವೆಲ್ಲ ಕೈ ಜೋಡಿಸ್ತೇವೆ, ನಾವೆಲ್ಲ ಮುಂದೆ ಇಡ್ತಿದ್ದೇವೆ ಎಂದು ಹೇಳಿಕೊಳ್ಳಕ್ಕೆ ಇಷ್ಟಪಡ್ತಿದ್ದೇವೆ.